ಬಂಟ್ವಾಳ ತಾಲೂಕಿನ ಸಜಿಪಮೂಡ ಗ್ರಾಮ ಪಂಚಾಯತ್ನಲ್ಲಿ ನಿನ್ನೆ ಸುದೀರ್ಘ 40 ವರ್ಷಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ದಿವಂಗತ ಬಿ ಸದಾನಂದ ಪೂಂಜಾ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆದಿದೆ. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಬಿ ರಮನಾಥ್ ರೈ ಅವರು ಪಂಚಾಯತ್ನ ಆಳವನ್ನ ಅರಿತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಇಡೀ ಜಿಲ್ಲೆಯ ಅಭಿವೃದ್ಧಿ ಕಾರ್ಯವನ್ನ ಬಿ ಸದಾನಂದ ಪೂಂಜಾ ಮಾಡಿದ್ದಾರೆ. ಇವರು ಸಜಿಪಮೂಡ ಗ್ರಾಮದ ಅಭಿವೃದ್ಧಿಯ ಹರಿಕಾರ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಅಬ್ಬಾಸ್ ಅಲಿ, ಸದಸ್ಯ ಕೆ ಸಂಜೀವ ಪೂಜಾರಿ, ಸಜಿಪಮೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹರಿಣಾಕ್ಷಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಪಂಚಾಯತ್ ಅಧ್ಯಕ್ಷರ ಒಂದು ಪ್ರಶ್ನಾತೀತವಾದ ಹೆಚ್ಚಿನ ವ್ಯಕ್ತಿತ್ವ ಮೂಡಿಸಲು ನಿರಂತರವಾದ ಕೆಲಸ ಮಾಡುವುದಿಲ್ಲ. എനിക്ക് ഒരു സന്ദർഭത്തിൽ പറഞ്ഞു ജവാബിയുടെ കാലത്ത് ജോലിയുടെ ಶಾಸನಸಭೆಗೆ ಪ್ರವೇಶ ಅವಕಾಶ ಏನಪ್ಪ ಅಂತ ಬರ್ತಿರ್ತದೆ. ಅದು ಹುಡುಗರ ಸದಾನಂದಪುರದಲ್ಲಿ ಉದ್ಯೋಗಿ ಕಾರ್ಯಕ್ರಮ ಅವರು ಸೆಪ್ಟೆಂಬರ್ ಹಾಕೊಂಡ ರಮನಾಥರನ್ನು ವಾಡಿಕೆ ಗೊತ್ತಿರ್ತದೆ. ಕಾಲ ಮಹತ್ವದ ಭೇಟಿಗಳನ್ನು ಒಂದು ಸರ್ಕಾರದ ಕೆಲಸ ಒಂದು ಜನಪ್ರತಿನಿಧಿ ಮಾಡ್ಬೋದು. ಬಹುಶಃ ಅಧಿಕಾರಕ್ಕೆ ತಾಲೂಕು ಕಚೇರಿಗೆ ನಿರಂತರ ಮಾಡಬಹುದು. ಆಗ ಸದಾನಂದಪುರದಲ್ಲಿ ಜ್ಞಾನಪೂರ್ಣ ಮಾಡಿದ್ದು ಒಂದು ಚುನಾಯಿತ ಜನರಿಗೆ ನಿರಂತರ ಕಚೇರಿ ಜನಗಳ ಸೇವೆ ಒಂದು ವ್ಯಕ್ತಿ ಸದಾನಂದಪುರ ಮಹತ್ವದ ಭೇಟಿಗಳನ್ನು ಒಂದು ಸರ್ಕಾರದ ಕೆಲಸ ಒಂದು ಜನಪ್ರತಿನಿಧಿ ಮಾಡ್ಬೋದು. ಬಹುಶಃ ಅಧಿಕಾರಕ್ಕೆ ತಾಲೂಕು ಕಚೇರಿಗೆ ನಿರಂತರ ಮಾಡಬಹುದು. ಆಗ ಸದಾನಂದಪುರದಲ್ಲಿ ಜ್ಞಾನಪೂರ್ಣ ಮಾಡಿದ್ದು ಒಂದು ಚುನಾಯಿತ ಜನರಿಗೆ ನಿರಂತರ ಕಚೇರಿ ಜನಗಳ ಸೇವೆ ಒಂದು ವ್ಯಕ್ತಿ ಸದಾನಂದಪುರ ಎಲ್ಲ